ಪುತ್ತೂರಿನ ಕೋಟಿ ಚೆನ್ನಯ್ಯ ಕಂಬಳದಲ್ಲಿ ಏನ್ ಗಲಾಟೆ ಆಯ್ತು, ಯಾಕೆ ಗಲಾಟೆ ಆಯ್ತು ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಿಗ್ ಬಾಸಿನ ಸ್ಪರ್ಧಿಯಾಗಿದ್ದು ಧಾರಾವಾಹಿಯಲ್ಲಿ ಮತ್ತು ಚಲನಚಿತ್ರದಲ್ಲಿ ನಟಿಸ್ತಾ ಇರುವಂತಹ ಸಾನಿಯಾ ಅಯ್ಯರ್ ಈಗ ನಮ್ಮ ಜೊತೆಗಿದ್ದಾರೆ. ಸಾನಿಯಾ, ಮೊನ್ನೆಯ ಘಟನೆ ಬಗ್ಗೆ ಏನ್ ಹೇಳಕ್ ಇಚ್ಛೆ ಪಡ್ತೀರಿ? ಈಗ ನಿಮ್ಮ ಹೆಸರು ಈ ಒಂದು ಸುದ್ದಿಯಲ್ಲಿ ಬಹಳ ದೊಡ್ಡ ಮಟ್ಟಿಗೆ ತಳ್ಕೊ ಹಾಕಿಕೊಂಡಿದೆ. ಹೌದು. ಮೊದಲನೇದಾಗಿ ಎಲ್ಲಾರ್ಗೂ ನಮಸ್ಕಾರ. ಸುದ್ದಿ ನ್ಯೂಸ್ ಪುತ್ತೂರು ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. 28ನೇ ತಾರೀಕು ಪುತ್ತೂರ್ಗೆ ಹೋಗಿದ್ದೆ. ನನ್ನ ಅತಿಥಿಯಾಗಿ ಕರೆದಿದ್ರು. ಆಹ್ವಾನಿಸಿದ ಮೇಲೆ ನಾನು ಹೋಗಿ ಕಾರ್ಯಕ್ರಮನೆಲ್ಲ ಮುಗಿಸ್ಕೊಂಡು ಬಹಳ ಚೆನ್ನಾಗಿ ಆಯ್ತು ಪುತ್ತೂರು ಕಾರ್ಯಕ್ರಮ. ನನ್ನ ಅಂದ್ರೆ ನಾನೇನು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅದಕ್ಕೆ ಮೀರಿದ್ದು ಕಾರ್ಯಕ್ರಮವಾಗಿತ್ತು ಇದು. ಯಾಕಂದ್ರೆ ನನ್ನ ಮೊದಲನೇ ಸತಿ ಇದು ಪುತ್ತೂರಿಗೆ ನಾನು ಆಗಮನಿಸಿದ್ದು. ನಾನು ನಿಜವಾಗ್ಲೂ ಬೆರಗಾದೆ. ಯಾಕಂದ್ರೆ ಆ ಒಂದು ವೈಭೋಗ ನಮ್ಮ ಈ ಕರ್ನಾಟಕದ ಒಂದು ಈ ಸಾಂಸ್ಕೃತಿಕ ಕ್ರೀಡೆಯನ್ನು ನೋಡ್ಲಿಕ್ಕೆ 2 ಕಣ್ಣು ನಿಜವಾಗ್ಲೂ ಸಾಲದು. ಅಂಡ್ ಮುಖ್ಯ ಆಯೋಜಕರು ಏನಿದ್ರು, ಚಂದ್ರಹಾಸ್ ಶೆಟ್ಟಿ ಸರ್, ಶಕುಂತಲಾ ಶೆಟ್ಟಿ ಮ್ಯಾಮ್ ಹಾಗೂ ಅಜಿತ್ ಶೆಟ್ಟಿ ಸರ್ ಎಲ್ಲ ಏನಿದ್ರು, ಅವ್ರು ಎಷ್ಟು ಚೆನ್ನಾಗಿ ನಡ್ಸ್ಕೊಂಡ್ ಹೋಗಿದ್ರು ಪ್ರೋಗ್ರಾಮ್ನ. ಅಂದ್ರೆ ನನಗಂತೂ ನಿಜವಾಗ್ಲೂ ಮನೆ ಮಗಳು ಅನ್ನೋ ಒಂದು ಫೀಲಿಂಗ್ ಕೊಟ್ಟಿದ್ರು ಅವರೆಲ್ಲಾರು ಸೇರಿ ನನ್ಗೆ. ಹಾಗಾಗಿ ನನಗೆ ಪುತ್ತೂರು ಕಂಬಳದಲ್ಲಿ ಯಾವುದೇ ಬೇಜಾರಿಲ್ಲ. ಅದ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ ಆಮೇಲೆ ಕಂಬಳ ನೋಡ್ಲಿಕ್ಕೆ ಸಮಯ ನೀಟಾಗಿ ಸಿಕ್ಕಿರ್ಲಿಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾಗ. ಹಾಗಾಗಿ ಮುಖ್ಯ ಆಯೋಜಕರಿಗೆ ತಿಳಿಸ್ದಿರ ಸುಮ್ನೆ ಹಿಂಗ್ ಹೋಗೋಣ ಅಂತ ಹೇಳಿ ಕೆಲವೊಂದಷ್ಟು ವಾಲಂಟಿಯರ್ಸ್ ಹುಡುಗರು ಅಲ್ಲಿ ಏನಿದ್ರು ಅವರು ನಮ್ಮ ರಕ್ಷಣೆಗಾಗಿದ್ರು. ಅವ್ರ ಜೊತೆ ಮತ್ತೆ ನನ್ನ ತಾಯಿ ಮತ್ತೆ ನನ್ನ 2 ಸ್ನೇಹಿತೆಯರ ಜೊತೆ ನಾನು ರಾತ್ರಿ ಮತ್ತೆ ಕಂಬಳ ನೋಡ್ಲಿಕ್ಕೆ ಅಂತ ಬಂದೆ. ಕಂಬಳ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಎಲ್ಲ ನೋಡ್ಕೊಂಡು ಹೊರಡ್ಬೇಕಾದ್ರೆ ಯಾರೋ ಒಬ್ಬ ನಶೆಯಲ್ಲಿದ್ದ ಒಂದು ಯುವಕ ಬಂದು ನನ್ನ 2 ಸ್ನೇಹಿತೆಯರ ಮೈ ಮೇಲೆ ಬಿದ್ದು ಹರಾಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ದ. ಸೊ ಆಗ ಅದಾಗಿದ್ದು ನಮ್ಗೆ ಸಡನ್ ಆಗಿ ನೋಡಿ ಗೊತ್ತಾಗಿ ನಾವು ಕಿಚ್ಕೊಂಡಿದ್ದಕ್ಕೆ ಸುತ್ತಮುತ್ತ ಇದ್ದ ಜನ ನಮ್ ಸುತ್ತ ಸೇರಿದ್ರು. ನಾವು ಅದೇ ಹೇಳಿದ್ನಲ್ವಾ, ಪಾಪ ಅವರು 1 ಜನ ಪ್ರೊಟೆಕ್ಟ್ ಮಾಡಕ್ ಟ್ರೈ ಮಾಡಿದ್ರು. ಆದ್ರೆ ಜನ ಸೇರಿದ ತಕ್ಷಣ ಏನಾಯ್ತು, ಆ ಯುವಕ ಏನಿದ್ದ, ಕುಡ್ಕೊಂಡ ಬಂದಿದ್ದ ಯುವಕ, ಅವನು ಜನ ಸೇರಿದ ತಕ್ಷಣ ಅವನು ತಪ್ಪಿಸ್ಕೊಂಡ್ಬಿಟ್ಟ. ಜನ ಸೇರಿ ಮುಖ್ಯ ಆಯೋಜಕರಿಗೆ ಗೊತ್ತಾಗಿ ಅವರು ಪಾಪ ನಮ್ಮನ್ನ ಸುರಕ್ಷವಾಗಿ ಮೇನ್ ಸ್ಟೇಜಿಗೆ ಕರ್ಕೊಂಡು ಹೋದ್ರು. ಬಿಕಾಸ್ ನಿಮ್ಗೆ ಗೊತ್ತಲ್ವಾ, ಸುತ್ತಮುತ್ತ ಎಲ್ಲಾ ಕಡೆ ಜನ ಇರ್ತಾರೆ. ಮೇನ್ ಸ್ಟೇಜ್ ಅಲ್ಲಿ ಒಂದೇ ಜನ ಇಲ್ದೇ ಇರೋದು ಸ್ವಲ್ಪ ಸೇಫ್ ಆಗಿರುತ್ತೆ, ಎಲ್ಲ ಅವರವರೇ ಇರ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ನಮ್ಮನ್ನ ರಕ್ಷಣೆ ಮಾಡಿ ಮೇನ್ ಸ್ಟೇಜಿಗೆ ಕರ್ಕೊಂಡು ಹೋಗಿಬಿಟ್ರು ಪಾಪ. ಅದಾದ್ಮೇಲೂ ಕೂಡ ಅಂದ್ರೆ ಏನಾಗುತ್ತೆ, ಈಗ ಹುಡುಗಿರ್ಗೆ ಸಡನ್ ಆಗಿ ಆತರ ಯಾರೋ ಒಬ್ಬ ಬಂದು ನಮ್ಮ ಎದೆ ಮುಟ್ತಾನೆ ಅಥವಾ ಆತರ ಏನೋ ಒಂದ್ ಆಗುತ್ತೆ, ನನ್ನ ಸ್ನೇಹಿತರಿಗೆ ಏಟ್ ಕೂಡ ಆಯ್ತು ಅಂದಾಗ ನಾವು ರಿಯಾಕ್ಟ್ ಮಾಡಿದ್ರೆ ಆ ಮೊಮೆಂಟ್ ಅಲ್ಲಿ ಸುಮ್ನೆ ಇರಕ್ ಆಗಲ್ಲ. ಈಗ ನಿಮ್ಮ ಮೇಲೆ ಏನಾದ್ರು ಮಾಡಿದಾರ ಅಟ್ಯಾಕ್? ಇಲ್ಲ, ನನ್ನ ಮೇಲೆ ಏನೂ ಆಗಿಲ್ಲ, ನನ್ನ ಸ್ನೇಹಿತೆಯರ ಮೇಲೆ ಆಗಿದ್ದು. ಬಟ್ ಯಾವ್ದೇ ಹುಡ್ಗಿಗೂ ಇನ್ನೊಂದು ಹುಡ್ಗಿಗೆ ಹಂಗಾಗಿದೆ ಅಂತ ನೋಡಿದಾಗ ಸುಮ್ನೆ ಕೂರಕ್ ಆಗಲ್ಲ. ಅದನ್ನೇ ನನಗೆ ಎಸ್ಪೆಷಲಿ ನನ್ನಲ್ಲಿ ನನ್ನ ನಾರಿ ಶಕ್ತಿ ಜಾಸ್ತಿ ಹರಿತಾ ಇದೆ ಅಂತಾನೆ ಅನ್ಕೊಳ್ಳಿ. ನನಗೆ ಅವಾಗ ಆತರ ಆದಾಗ ಸುಮ್ನೆ ಇರಕ್ಕಾಗಲ್ಲ. ಯಾಕಂದ್ರೆ ನಾವು ಬದುಕ್ತಾ ಇರೋದು ಇವತ್ತು ಒಂದು ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ. ಇಂಥ ವ್ಯವಸ್ಥೆಯಲ್ಲಿ ಹುಡುಗಿಯರಿಗೆ ಫ್ರೀಡಮ್ ಕಮ್ಮಿ, ಮಾತಾಡ್ಲಿಕ್ಕೆ ಅವಕಾಶಗಳು ಕಮ್ಮಿ, ಆಪರ್ಚುನಿಟೀಸ್ ಕಮ್ಮಿ. ಹಿಂಗಿರ್ಬೇಕಾದ್ರೆ ಈ ತರದ ಒಂದು ಹಲ್ಲೆ ನಡೀತಿರ್ಬೇಕಾದ್ರೆ ನಾವು ನಮ್ಮ ಧ್ವನಿನ ಎತ್ತದೇ ಇದ್ರೆ ಇನ್ಯಾರು ಎತ್ತಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಅವತ್ತು ನಾನು ನನ್ನ ಧ್ವನಿನ ಎತ್ತಿ ಮಾತಾಡಿದ್ದೆ. ಅದು ನನಗೆ ಮಾತಾಡಿದ್ದು ಬೇಜಾರೂ ಇಲ್ಲ. ಅಂಡ್ ಕಂಬಳ ಆಯೋಜಕರು ಏನಿದ್ರು ಪಾಪ, ಇನ್ಫ್ಯಾಕ್ಟ್ ಅವ್ರು ನಮ್ಮನ್ನ ತುಂಬಾ ಕೇರ್ ಮಾಡಿ ನಂತರ ನಮ್ಮ ಸಪೋರ್ಟ್ಗೆ ನಿಂತು ಅವರು ಏನೋ ಆ ಹುಡುಗ ಯಾರಿದ್ದ ಅವನ್ನ ಹುಡುಕ್ಲಿಕ್ಕೆ ಸುತ್ತಮುತ್ತ ಕೇಳಿ ಪ್ರಯತ್ನ ಕೂಡ ಮಾಡಿದ್ರು. ಅವ್ನು ಎಲ್ಲಿಯವನ್ವಾ, ಯಾರಾದ್ರೂ ನೋಡಿದ್ದೀರಾ, ಅವನು ಹೆಂಗಿದ್ದ ಏನು ಅಂತೆಲ್ಲ ಸಪೋರ್ಟ್ ಕೂಡ ಮಾಡಿ ನಮಗೆ ರೆಡಿ ಆಗಿದ್ರು ಕೂಡ ಪೊಲೀಸ್ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಅಂತ ಹೇಳಿ. ಬಟ್ ಏನಾಯ್ತು, ನನ್ನ ಸ್ನೇಹಿತರು ಏನಿದ್ರು ಅವ್ರಿಗೆ ಈ ತರ ಆದ ತಕ್ಷಣ ಅದೊಂದು
ಟ್ರಾಮಾ ಸ್ಟೇಟ್ ಅಲ್ಲಿ ಇರ್ತಾರೆ ಅಲ್ವಾ, ಅದೊಂದು ಸ್ಟೇಟ್ ಆಫ್ ಶಾಕ್ ಇರುತ್ತೆ ಅಲ್ವಾ ಅವ್ರಿಗೆ. ಯಾಕಂದ್ರೆ ಇದು ನಾವೇನ್ ಹೇಳ್ತೀವಿ, ನಮ್ಮ ಮೈ ನಮ್ಮ ಆಸ್ತಿ ಆಗಿರುತ್ತೆ. ಸಡನ್ ಆಗಿ ಆ ಬೌಂಡ್ರಿನ ದಾಟಿ ಯಾರೋ ಒಬ್ಬ ಒಳಗಡೆ ಬಂದ ಅಂದಾಗ ಅದನ್ನ ನಾವು ಪ್ರೊಸೆಸ್ ಮಾಡಕ್ಕೇನೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ಫಾರ್ಮೇಶನ್ ನ ಸ್ವಲ್ಪ ಟೈಮ್ ತಗೊಳತ್ತೆ ಏನಾಗ್ತಿದ್ಯಪ್ಪ ಅಂತ ಅರ್ಥ ಮಾಡ್ಕೊಳಕ್ಕೆ. ಸೊ ನಾವು ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು, ಸರಿ ನೀವ್ ಟೈಮ್ ತಗೊಂಡು ನಿಮಗೆ ಕಂಪ್ಲೇಂಟ್ ಕೊಡ್ಬೇಕು ಅನ್ನೋದಿದ್ರೆ ನೀವ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ಟೈಮ್ ಕೊಟ್ಟಿದ್ವಿ. ಬಟ್ ನಮ್ ಹುಡುಗಿರು ಧೈರ್ಯ ಮಾಡ್ಲಿಲ್ಲ. ನಾವೆಲ್ಲ ಧೈರ್ಯ ತುಂಬಿಸ್ಲಿಕ್ಕೆ ಟ್ರೈ ಮಾಡಿದ್ವಿ, ಏನೋ ಆಗಲ್ಲ ಅಂತ. ಆದ್ರೆ ಏನಾಗುತ್ತೆ ಅಂದ್ರೆ ಹುಡುಗಿರು ಬೆಂಗಳೂರಲ್ಲಿ ಇಂಡಿಪೆಂಡೆಂಟ್ ಆಗಿ ಓಡಾಡ್ಕೊಂಡಿರ್ತಾರೆ. ಎಲ್ಲಿ ಯಾವಾಗ ಬಂದು ಯಾರು ಏನ್ ಮಾಡ್ಬಿಡ್ತಾನಪ್ಪ ಅಂತ ಒಂದು ಭಯದಲ್ಲಿ ಎಷ್ಟು ಹಿಂದೇಟ್ ಹಾಕಿದ್ರು ಅಂದ್ರೆ ಇದನ್ ನೋಡಿ ನನಗೇನೆ ಬೇಜಾರಾಯ್ತು. ಇಷ್ಟು ಹೆದರ್ಕೋತಾರಲ್ಲ, ಇನ್ನ ಎಂತ ಹಂಗಂದ್ರೆ ಯಾವ ತರ ನಾವ್ ಹುಡ್ಗಿರು ಬದಲಾವಣೆ ತರ್ಬೇಕು ಈ ಸಮಾಜಕ್ಕೆ ಅನ್ನೋದು ಒಂದು ಕಲ್ತಿದ್ ಪಾಠ ನನ್ಗೆ ಆಯ್ತು. ನೀವ್ ಆಮೇಲೆ ಮಾತಾಡ್ಲಿಲ್ಲ ಅಂದ್ರೆ ಈಗ ಓಕೆ ಫಸ್ಟ್ ಡೇ ಅವರೊಂದು ಟ್ರಾಮಾದಲ್ಲಿ ಇರ್ತಾರೆ, ಸೆಕೆಂಡ್ ಡೇ ಥರ್ಡ್ ಡೇ ಆಯ್ತು. ಈಗ ಅಂದ್ರೆ ಈಗ ಏನಾದ್ರು ಮಾತಾಡಿ ಕಂಪ್ಲೇಂಟ್ ಕೊಡಿ ಅಂತ ಏನಾದ್ರು ಹೇಳಿದ್ರ ನಿನ್ನೆ ಮೊನ್ನೆ? ಹೌದೌದು, ನಾನು ಹೇಳಿದೀನಿ. ಅಂದ್ರೆ ಅವ್ರು ಅದನ್ನ ಇನ್ನೊಂದೇನಂದ್ರೆ ಆ ಧೈರ್ಯ ಅವ್ರ ಒಳಗಡೆಯಿಂದಾನೇ ಬರ್ಬೇಕು. ನಾವು ಹೊರಗಿನಿಂದ ನೀವ್ ಎಷ್ಟೇ ಸ್ಫೂರ್ತಿ ತುಂಬಿದ್ರು, ನಾನು ಇದೀನಿ ನೀನ್ ಮುನ್ನುಗ್ಗು ಅಂತ ಅಂದ್ರು ಕೂಡ ಅವ್ರಿಗೆ ಮನಸಾರೆ ನಾನು ಕೊಡ್ಲೇಬೇಕು ಕಂಪ್ಲೇಂಟ್ ಅಂತ ಬಂದಾಗ್ಲೇ ಅದು ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ಅವ್ರಿಗೆ ಎಲ್ಲೋ ಒಂಚೂರು ಅಳುಕಿದ್ರು ಕೂಡ ನಾನು ಹೋಗ್ಬೇಕಾ, ನಾನು ಮಾಡ್ಬೇಕಾ, ಅಯ್ಯೋ ನನ್ಗೇನಾದ್ರು ಆಗ್ಬಿಟ್ರೆ ಅನ್ನೋ ಅಳುಕಿದ್ರೆ ಅದನ್ನೆಲ್ಲ ಫಸ್ಟ್ ಅವ್ರು ಹೋಗ್ಲಾಡಿಸ್ಕೊಂಡು ತಮ್ಮಲ್ಲಿರೋ ಶಕ್ತಿನ ತಾವೇ ಫಸ್ಟ್ ಕಂಡ್ಕೊಂಡು ನಂತರ ಮುಂದೆ ಬಂದು ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ನಾವೆಷ್ಟೇ ನಿಂತು ನಾವಿದೀವಿ ಅಂದ್ರೂ ಕೂಡ ಅದು ಈ ಸದ್ಯ ಸಮಯದಲ್ಲಿ ಅವ್ರಿಗೆ ಅದು ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ. ಓಕೆ, ಈಗ ನೀವು ಫಸ್ಟ್ ಗೆ ಗೆಸ್ಟ್ ಆಗಿ ಬರ್ತೀರಿ, ಗೆಸ್ಟ್ ಆಗಿ ಬಂದು ಹೋಗಿ ವಾಪಸ್ ಬರುವಾಗ ಆಯೋಜಕರಿಗೆ ಹೇಳಲಿಲ್ಲ ಹಾಗಾದ್ರೆ? ಅದನ್ನೇ ಹೇಳದ್ನಲ್ಲ, ಒಂದಷ್ಟು ಜನ ಹುಡುಗರು ಪಾಪ ವಾಲಂಟಿಯರ್ಸ್ ಇದ್ರು ಅಲ್ಲಿ ನಮ್ಮನ್ನ ನೋಡ್ಕೊಳ್ಳಿಕ್ಕೆ. ನಾನು ಏನಕ್ಕೆ ಮುಖ್ಯ ಆಯೋಜಕರಿಗೆ ತಿಳಿಸ್ಲಿಲ್ಲ ಅಂದ್ರೆ ಇದೆಲ್ಲ ಆಗತ್ತೆ ಅಂತ ಗೊತ್ತೇ ಇರ್ಲಿಲ್ಲ ಫಸ್ಟ್ ಆಫ್ ಆಲ್. ಇನ್ನೊಂದು ನಾನ್ ಸುಮ್ನೆ ಬಂದು ಹಿಂಗ್ ನೋಡ್ಕೊಂಡು ಹಿಂಗ್ ಹೊರಟೋಗೋಣ ಅಂತ ಒಂದು ಐಡಿಯಾ ಇದ್ದಿದ್ದು. ಯಾಕಂದ್ರೆ ಒಂದು 10 ನಿಮಿಷ 15 ನಿಮಿಷ ನೋಡ್ಕೊಂಡು ಹೊರಟ್ಬಿಡೋಣ ಅಂತ. ಯಾಕಂದ್ರೆ ನನ್ಗೆ ಅತಿಥಿಯಾಗಿ ಕರೆದಾಗ ಒಂದು 5 ನಿಮಿಷ ತೋರ್ಸಿದ್ರು ಕಂಬಳನ. ಆದ್ರೆ ಅದು ಅಂದ್ರೆ ಜನ ಇರ್ತಾರೆ, ಆಮೇಲೆ ನಮ್ ನೋಡಕ್ಕೂ ಆಗಲ್ಲ, ಫೋಟೋಸ್ಗಳನ್ನ ಕೇಳ್ತಾ ಇರ್ತಾರೆ. ಅವ್ರಿಗೆ ಅಭಿಮಾನಿಗಳು ಅಂದ್ಮೇಲೆ ಫೋಟೋಸ್ಗಳನ್ನ ನಾವು ಕೊಡ್ಲೇಬೇಕಾಗತ್ತೆ, ತಿರಸ್ಕರಿಸಲಿಕ್ಕಾಗಲ್ಲ. ಹಿಂಗಾಗ್ಬೇಕಾದ್ರೆ ನಮಗೆ ನೀಟಾಗಿ ಕಂಬಳ ನೋಡಕ್ ಆಗಲ್ವಲ್ಲ. ಹೆಂಗಿರುತ್ತೆ, ಹೆಂಗ್ ಸ್ಟಾರ್ಟ್ ಆಗುತ್ತೆ, ಹೆಂಗ್ ಓಡ್ತಾರೆ, ಯಾವ್ಯಾವ ತರ ವಿವಿಧವಾದ ಕಾಂಪಿಟೇಷನ್ಸ್ ಇರುತ್ತೆ ಅದೆಲ್ಲ ತಿಳ್ಕೊಳಕ್ ಆಗಲ್ಲ. ಹಾಗಾಗಿ ಪುನಃ ನಾನು ಮತ್ತೆ ಬಂದಿದ್ದು. ಓಕೆ, ನೀವೇನಾದ್ರೂ ಪಾರ್ಟಿ ಗಿಟಿ ಮಾಡ್ಕೊಂಡು ಬಂದ್ರ ಅಂತದ್ದೇನಾದ್ರೂ ಇದ್ಯಾ? ನಿಮಗೆ ಈ ಪ್ರಶ್ನೆ ಬೇರೆ ಕಡೆ ಏನೋ ಕೇಳಿದಾರೆ, ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಸೊ ನಾನು ಇದಕ್ಕೆ ಉತ್ತರ ಕೊಟ್ಟಿದ್ದೆ. ನಾನು ಕಂಬಳಕ್ ಬಂದಾಗ್ಲೂ ಕೂಡ ನಾನು ರುದ್ರಾಕ್ಷಿ ಧರಿಸಿದ್ದೆ. ನಾನು ಯಾವಾಗ್ಲೂ ರುದ್ರಾಕ್ಷಿ ಧರಿಸಿರ್ತೀನಿ. ರುದ್ರಾಕ್ಷಿ ಧರಿಸಿರ್ಬೇಕಾದ್ರೆ ಧೂಮಪಾನ ಆಗ್ಲಿ ಮದ್ಯಪಾನ ಆಗ್ಲಿ ಅಂತಹ ಯಾವುದೇ ಚಟುವಟಿಕೆಯಲ್ಲೂ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದಿಲ್ಲ. ಅಂಡ್ ಇನ್ನೊಂದೇನಂದ್ರೆ ನಾವು ಬಂದಿದ್ದು ಕಾರ್ಯಕ್ರಮಕ್ಕೆ, ಅದು ದೇವರ ಮಾರುಗದ್ದೆಯಲ್ಲಿ ನಡೆದ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಲ್ವಾ. ಅದು ಮತ್ತೆ ಅಂತ ಒಂದು ಜಾಗ ಪುತ್ತೂರು ಪವಿತ್ರತೆಗೆ ಪ್ರಸಿದ್ಧಿಯಾಗಿರೋ ಜಾಗ. ಅಂತ ಒಂದು ಜಾಗದಲ್ಲಿ ಬಂದು ನಾವ್ ಅಂತ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳಕ್ ಸಾಧ್ಯವೂ ಇಲ್ಲ. ಇನ್ನೊಂದೇನಂದ್ರೆ ನಾನು ಇವಾಗ ಬಾಂಬೆಗೆ ನನ್ನ ಒಂದು ಶೂಟ್ಗೆ ಅಂತ ಹೋಗ್ತಾ ಇದ್ದೀನಿ. ಹಾಗಾಗಿ ನಾನು 0 ಶುಗರ್ ಡಯಟ್ ಅಲ್ಲಿ ಇದ್ದೀನಿ. ಅಂದ್ರೆ ನಾನು ಶುಗರ್ ಕೂಡ ಸೇವಿಸೋದಿಲ್ಲ. ಸೊ ಇದನ್ನ ಬೇಕಂದ್ರೆ ನೀವು ವಿಚಾರಿಸ್ಕೋಬಹುದು. ನಾನು ಶುಗರು ಸೇವಿಸ್ತಿರೋ ಡಯಟ್ ಅಲ್ಲಿ ಇರ್ಬೇಕಾದ್ರೆ ಆ ಥರದ್ರಲ್ಲಿ ಹೆಂಗೆ, ಮತ್ತೆ ನನ್ನ ಕರೆದಿರೋದು ಅತಿಥಿಯಾಗಿರ್ಬೇಕಾದ್ರೆ ನಾನು ಆ ಜಾಗಕ್ಕೆ ಗೌರವ ಕೊಟ್ಟು, ಆ ಕಾರ್ಯಕ್ರಮಕ್ಕೆ ಆ ಕ್ರೀಡೆಗೆ ಗೌರವ ಕೊಟ್ಟು ನನ್ನನ್ನ ನನ್ನ ಇತಿಮಿತಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾವತ್ತು ನಾನಲ್ಲಿ ಬಂದಿದ್ದು ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ ಹೊರತು ಬಂದಿದ್ದು ದೇವಸ್ಥಾನಗಳಿಗೆ ಹೋಗೋಕೆ, ಅಂತ ಒಂದು ಐತಿಹಾಸಿಕ ಕಾರ್ಯಕ್ರಮನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ. ಹಾಗಾಗಿ ಈ ಕ್ವೆಶ್ಚನ್ ಇದಾಗಲ್ಲ. ನಿಮಗೆ ಕಂಬಳ ಇಷ್ಟ ಆಯ್ತಾ? ಕಂಬಳ ಆ ನಂತರ ನೀವು ಘಟನೆ ಆದ ನಂತರ ಕಂಬಳ ಸ್ವಲ್ಪ ನೋಡಿಯೇ ಹೋದ್ರಿ ಅಲ್ವಾ? ಹೌದು ಹೌದು. ಕಂಬಳ ಒಂದ್ ಸ್ವಲ್ಪ ವೀಕ್ಷಣೆ ಮಾಡಿಯೇ ಹೋದ್ರಿ? ಘಟನೆ ಮುಂಚೆ ನೋಡಿದ್ದು, ಘಟನೆ ಆದ್ಮೇಲೆ ಅಲ್ಲ, ಘಟನೆಯ ಮುಂಚೆ ನೋಡಿದ್ದು. ಬಹಳ ಇಷ್ಟ ಆಯ್ತು. ನಾನು ಇದನ್ನೇ
ಕಾರ್ಯಕ್ರಮದಲ್ಲಿ ಕೂಡ ನಾನು ಸ್ಟೇಜ್ ಮೇಲೆ ಹೇಳ್ತೇನೆ, ನನ್ಗೆ ಕಂಬಳ ನೋಡ್ತಿದ್ದಂಗೆ ನನ್ಗೆ ಏನನ್ಸ್ತು ಅಂದ್ರೆ ನಮ್ಮ ಎಲ್ಲಾ ಸಾಂಸ್ಕೃತಿಕ ಕ್ರೀಡೆ ಅಥವಾ ಕಲೆಯ ಹಿಂದೆ ಒಂದು ಜೀವನದ ಪಾಠ ಇರುತ್ತೆ ಅಂತ ಅನ್ಸುತ್ತೆ. ಕಂಬಳ ನೋಡ್ದಾಗ ನನ್ಗೆ ಅದೇ ಅನ್ಸ್ತು. ಒಂದ್ ಕೋಣ ಕಾಲ ಆದ್ರೆ ಇನ್ನೊಂದು ಕೋಣ ನಮ್ಮ ಶ್ರಮ ಆಗಿರುತ್ತೆ. ಮಧ್ಯದಲ್ಲಿ ನಾವು ಈ ಜೀವನ ಎಂಬ ಕೆಸರು ಗದ್ದೆಯಲ್ಲಿ ಮುನ್ನುಗ್ತಾನೇ ಇರ್ಬೇಕು ಬಿಡ್ದಿರ. ಎರಡನ್ನೂ ಸಮತೋಲನದಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ಮುನ್ನುಗ್ತಾನೇ ಇದ್ರೆ ಗೆಲುವು ನಮ್ಮದಾಗುತ್ತೆ. ಜೀವನನ ನಾವ್ ಗೆಲ್ಬೋದು ಅಂತ ಒಂದು ಕಲ್ತಿದ್ ಪಾಠ ನನ್ ಕಂಬಳದಿಂದ. ನಿಜವಾಗ್ಲೂ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಎಕ್ಸ್ಪೀರಿಯನ್ಸ್ ಅಂದ್ರೆ, ನನ್ ಪ್ರತಿಯೊಬ್ರು ನೋಡ್ತಿದ್ದೆ ಕಂಬಳ ಓಟಗಾರರು ಅವ್ರು ಇಷ್ಟು ರೆಡಿ ಆಗಿರ್ತಾರೆ ಇದೊಂದು ಓಟಕ್ಕೋಸ್ಕರ. ಕೋಣಗಳನ್ನ ಪಾಪ ಎಷ್ಟು ಪ್ರೀತಿಯಿಂದ ನೋಡ್ಕೊಂತಾರೆ. ಇದು ಏನೋ ಪೀಠ ಅವ್ರು ಬೇರೆ ಹಾಕಿದ್ರು ಅಲ್ವಾ ಒಂದು ಕೇಸ್, ಏನೋ ಪ್ರಾಣಿ ಹಿಂಸೆ ಮಾಡ್ತಾ ಇದಾರೆ ಹಂಗೆ ಹಿಂಗೆ ಅಂತ. ಬಟ್ ಅಷ್ಟು ಸುಳ್ಳು. ಕೋಣಗಳನ್ನ ತಮ್ಮ ಸ್ವಂತ ಮಕ್ಕಳ ರೀತಿಯಲ್ಲಿ ನೋಡ್ಕೊಂತಾರೆ ಅಂಡ್ ಅಷ್ಟೇ ಪೋಷಣೆ ಕೊಡ್ತಾರೆ, ಅಷ್ಟೇ ಪ್ರೀತಿ ಕೊಡ್ತಾರೆ. ಅದನ್ನ ನೋಡಿದಾಗ ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದ್ರೆ ಇದು ಸಾವಿರಾರು ವರ್ಷಗಳಿಂದ ನಡ್ಕೊಂಡ್ ಬಂದಿರೋ ಒಂದು ಪರಂಪರೆ ಆಗಿರೋದ್ರಿಂದ ನಾವು ಅದನ್ನ ನೋಡ್ಲಿಕ್ಕೆ ನಿಜವಾಗ್ಲೂ ನಮಗ್ ಹೆಮ್ಮೆ ಆಗತ್ತೆ. ನಾವು ಕರ್ನಾಟಕದಲ್ಲಿದ್ದು ತುಳುನಾಡಿಗೆ ಬಂದು ಈ ಒಂದು ಕಾರ್ಯಕ್ರಮನ ನೋಡಿದ್ನಲ್ಲ, ಭಾಗ್ಯ ಆದ್ನಲ್ಲ ಅನ್ನೋದೇ ನನ್ನ ದೊಡ್ಡ ಹೆಮ್ಮೆ ಅಂತ. ಕರ್ಕೊಂಡಿದ್ದಕ್ಕೆ ನಿಜವಾಗ್ಲೂ ಆಯೋಜಕರಿಗೆ ನನ್ನ ನಮಸ್ಕಾರಗಳು. ಓಕೆ, ಈ ಘಟನೆ ಆದ ನಂತರ ಸಾನಿಯಾ ಅಯ್ಯರ್ಗೆ ತುಂಬಾ ಜನ ಬಂದು ಸಪೋರ್ಟ್ ಮಾಡಿರ್ಬೋದು, ತುಂಬಾ ಜನ ಸಪೋರ್ಟ್ ಮಾಡಿ ಅಥವಾ ಫೋನ್ ನಲ್ಲಿ ಮಾತಾಡಿ ಧೈರ್ಯ ತುಂಬಿರ್ಬೋದು. ಅಂದ್ರೆ ಅದನ್ನೇ ನಾನು ಹೇಳೋದಿಷ್ಟೇ. ನನಗೆ ಅದು ಒಂದಷ್ಟು ಸುಳ್ಳು ಸುದ್ದಿಗಳು ಹಬ್ಸಿದ್ರು. ಏನು ಸುಳ್ಳು ಸುದ್ದಿ? ಕಂಬಳದ ಸಮಯದಲ್ಲಿ ಯಾರೋ ನನ್ನ ಅಭಿಮಾನಿಗೆ ಕೈ ಎತ್ತದೆ, ನಾನು ಅವ್ರ ಕಪಾಳಕ್ ಹೊಡೆದೆ, ಅವ್ರು ನನ್ ಕೈ ಹೇಳಿದ್ರು, ಅವ್ರು ನನ್ ಕಪಾಳಕ್ ಹೊಡೆದ್ರು ಅಂದ್ರೆ ಈ ತರ ಸುಳ್ಳು ಸುದ್ದಿಗಳು ಯಾರೋ ಬೇಕು ಅಂತ ಹಬ್ತಾರೆ. ಯಾರು ಮಾಡ್ತಾರೆ ಅಂತಾನೂ ಗೊತ್ತಾಗಲ್ಲ ನಮ್ಗೆ. ನೀವು ಕೈ ಎತ್ತಿಲ್ಲ, ಎದುರುಗಡೆ ಇದ್ದವ್ರು ಯಾರು ನಿಮ್ಮ ಮೇಲೆ ಕೈ ಎತ್ತಿಲ್ಲ? ಯಾರು ನನಗೆ ಒಂದು ಕಿಂಚಿತ್ತು ಕೂಡ ಏಟಾಗಿಲ್ಲ, ನನಗೇನೂ ಆಗಿಲ್ಲ. ಇದೆಲ್ಲ ಸುಳ್ಳು ಸುದ್ದಿಗಳು. ಇವಾಗ ನಾನ್ ನಿಮ್ಮ ಹತ್ರ ಏನ್ ವಿವರಣೆ ಕೊಟ್ಟೆ ಅದು ಮಾತ್ರ ನಿಜವಾದ ಸುದ್ದಿ ಅಷ್ಟೇ. ಅದ್ ಬಿಟ್ಟು ಅದಕ್ಕೆ ಅಟ್ಯಾಚ್ ಸ್ಟೋರೀಸ್ ಏನೇನ್ ನೀವು ಕೇಳ್ಪಟ್ಟಿರಬಹುದು ಪ್ರಾಬಬ್ಲಿ, ಅದೆಲ್ಲ ನಿಜವಾಗ್ಲೂ ಸುಳ್ಳು. ಆ ತರದ್ದೇನೂ ಆಗಿಲ್ಲ. ನಾನು ಹೇಳ್ದ ಹಾಗೆ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಪುತ್ತೂರಿನ ಜನತೆ ನನ್ಗೆ ಅಷ್ಟೇ ಪ್ರೀತಿ, ಆಧಾರ, ಗೌರವನ ಕೊಟ್ಟು ಸ್ವೀಕರಿಸಿದ್ದಾರೆ. ಅಂಡ್ ನಾನು ಇನ್ನೊಂದು ಅದನ್ನೇ ಹೇಳೋದು, ಈ ತರ ಸಣ್ಣ ಪುಟ್ಟ ಏನೋ ಒಂದು ಘಟನೆಗಳನ್ನ ಆದ್ರೂ ಕೂಡ ಪುತ್ತೂರಿನ ಒಂದು ಗೌರವ ಏನಿದೆ ಅಥವಾ ಪುತ್ತೂರಿನ ಕಂಬಳದ ಗೌರವ ಏನಿದೆ ಅದು ಯಾವತ್ತೂ ಕೆಳಗಡೆ ಇಳಿಯಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಕಂಬಳ ಇರೋದು ಅತಿ ದೊಡ್ಡ ಮಟ್ಟದಲ್ಲಿ ಒಂದು ಮೇಲ್ಗಡೆ ಸ್ಥಾನದಲ್ಲಿ. ಈ ತರ ಘಟನೆಗಳಾಗೋದು ಒಂದೋ ಎರಡೋ ಯಾರೋ ಬೇಕು ಅಂತ ಮಾಡೋದು, ಒಂದೋ ಎರಡೋ ಎಲ್ಲೋ ಕೆಳಗಡೆ ಹಿಂಗ್ ಹೊರಟೋಗುತ್ತವೆ. ಬಟ್ ಪುತ್ತೂರಿನ ಕಂಬಳದ ಗೌರವ ಇಳಿಯಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವತ್ತಿದ್ರು ಅಲ್ಲೇ ಇರುತ್ತೆ. ಈ ತರ ಘಟನೆಗಳಿಂದ ಅದು ಕೆಳಗಡೆ ಬರಕ್ ಸಾಧ್ಯನೇ ಇಲ್ಲ. ಘಟನೆ ಆದ ನಂತರ ನಿಮ್ಮ ಫ್ರೆಂಡ್ ನಮ್ಮ ಊರಿನ ಕುವರ ರೂಪೇಶ್ ಶೆಟ್ಟಿ ಫೋನ್ ಮಾಡಿದ್ರಾ? ಎಂತಾದ್ರು ಕೇಳಿದ್ರು ಇವರ? ರೂಪೇಶ್ ಶೆಟ್ಟಿ ಪಾಪ ಆಕ್ಚುಲಿ ಫೋನ್ ಮಾಡಿದ್ರು ಏನೇನಾಯ್ತು ಅಂತ ಕೇಳಲಿಕ್ಕೆ. ಬಟ್ ಏನಾಯ್ತು ಅಂದ್ರೆ ನನ್ನ ಪ್ರೆಸ್ ಮೀಟ್ ಅದು ಇದು ಅಂತೆಲ್ಲ ತುಂಬಾ ಬ್ಯುಸಿ ಇದ್ದಿದ್ರಿಂದ ಅವ್ರಿಗೆ ನೀಟಾಗಿ ನಾನು ಏನು ವಿವರಿಸ್ಲಿಕ್ಕೆ ಆಗ್ಲಿಲ್ಲ. ಅವ್ರಿಗೂ ಕಂಪ್ಲೀಟ್ ಪಿಕ್ಚರ್ ಗೊತ್ತಿಲ್ಲ. ಅವ್ರ ಜೊತೆ ಇನ್ನು ನೀಟಾಗಿ ಮಾತಾಡಿಲ್ಲ. ನಾನು ಮಾತಾಡ್ಬೇಕು, ಟೈಮ್ ಸಿಕ್ಕಿಲ್ಲ. ಓಕೆ, ಧನ್ಯವಾದಗಳು ಮೇಡಮ್ ನಮ್ಮ ಜೊತೆಗೆ ಮಾತನಾಡಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಪುತ್ತೂರಿನ ಜನತೆಗೆ ಥ್ಯಾಂಕ್ ಯು ಸೋ ಮಚ್. ಹೆಣ್ಮಕ್ಳು ಪರ ನಿಂತು ಹೆಣ್ಮಕ್ಳಿಗೋಸ್ಕರ ನೀವು ರಕ್ಷಣೆ ನೀಡಿದ್ದೀರಿ. ಹೆಣ್ಮಕ್ಳಿಗೋಸ್ಕರ ನಿಂತು ನಮ್ಮ ಹೋರಾಟಕ್ಕೂ ಕೂಡ ನೀವು ಅಷ್ಟೇ ಪ್ರೀತಿ ತೋರಿಸಿದ್ದೀರಿ. ಅಂಡ್ ನನ್ನ ಮೇಲೂ ಕೂಡ ಅಷ್ಟೇ ಆಧಾರದಿಂದ ನನ್ನ ಕರೆಸ್ಕೊಂಡು ನನಗೆ ಅತಿಥಿ ಸತ್ಕಾರದಲ್ಲಿ ನಿಜವಾಗ್ಲೂ ನಾನು ನೋಡಿ ಕಲ್ತಿದ್ದೇನಂದ್ರೆ ಅತಿಥಿ ಸತ್ಕಾರದಲ್ಲಿ ಪುತ್ತೂರಿನ ಜನತೆ ಎತ್ತಿದ ಕೈ ಅಂತ ನೋಡಿ ಕಲ್ತ್ಕೊಂಡೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಆ ಕಾರ್ಯಕ್ರಮಕ್ಕೆ ಕರ್ಸ್ಕೊಂಡಿದ್ದು ಪ್ರತಿಯೊಬ್ಬರಿಗೂ ತುಂಬಾ ಧನ್ಯವಾದಗಳು.